ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಕ್ರೀಡಾಂಗಣದ ಮರುನಾಮಕರಣ ವಿಚಾರವಾಗಿ ಈಗಾಗಲೇ ಭಾರಿ ಚರ್ಚೆಯಾಗುತ್ತಿದೆ. ಈ ಹಿನ್ನೆಲೆ ಕ್ರೀಡಾಂಗಣ ಅಭಿವೃದ್ಧಿಯಾಗಿದ್ದು ಮೋದಿಯವರಿಂದ ಅಲ್ವಾ, ಅಭಿವೃದ್ಧಿಗೆ ಮೋದಿ ಕಾರಣ ಅಂದಮೇಲೆ ಅವರ ಹೆಸರು ಇಡೋದ್ರಲ್ಲಿ ತಪ್ಪೇನಿದೆ? ಹೀಗೆಂದು ಉಡುಪಿಯಲ್ಲಿ ಕ್ರೀಡಾ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಆಕ್ಷೇಪ ವ್ಯಕ್ತಪಡಿಸುವುದು ಕೇವಲ ರಾಜಕಾರಣ. ಈ ರಾಜಕಾರಣಕ್ಕೆ ಯಾರೂ ತಲೆ ಕೆಡಿಸಿಕೊಳ್ಳಬಾರದು. ದೇಶದಲ್ಲಿ ಕ್ರೀಡೆಗೆ ಶಕ್ತಿ ತುಂಬಿದವರು ಬೇರೆ ಯಾರಾದರೂ ಇದ್ದಾರಾ? ಮೋದಿಯವರ ಹೆಸರಿಟ್ಟರೆ ಕ್ರೀಡಾ ಕ್ಷೇತ್ರ ಮತ್ತಷ್ಟು ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ವಿಚಾರವಾಗಿ ಮಾತನಾಡಿದ ಅವರು, ಒಳ ರಾಜಕೀಯದಲ್ಲಿ ಸಿದ್ದರಾಮಯ್ಯಗೆ ಗುದ್ದು ಕೊಟ್ಟ ಡಿಕೆಶಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ. ಇನ್ನು ಈ ತರದ ತುಂಬಾ ಬೆಳವಣಿಗೆ ಶುರುವಾಗುತ್ತೆ, ಕಾದು ನೋಡಿ. ಸಿದ್ದು ಡಿಕೆಶಿ ನಡುವಿನ ಗಲಾಟೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಎಂದಿದ್ದಾರೆ. ಸಂಪ್ರದಾಯವನ್ನು ನಾವು ಇಟ್ಕೊಂಡಿದ್ದು ಇವತ್ತು ನಾರಾಯಣಗೌಡರು ಬಂದಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳನ್ನು ಇವತ್ತು ಅವರ ಇಲಾಖೆಯ ಬಗ್ಗೆ ಡಿಸಿ ಆಫೀಸಲ್ಲಿ ಸನ್ಮಾನ ಮಾಡುವ ಮೂಲಕ ಅವರನ್ನು ಮತ್ತೊಮ್ಮೆ ಸ್ವಾಗತ ಮಾಡಿ, ಬಹುಶಃ ಅವರು ಉಡುಪಿ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ಕ್ರೀಡಾಂಗಣ ಅಭಿವೃದ್ಧಿ ಆದಿದ್ದು ಯಾರ ಕಡೆಯಿಂದ? ಇದು ರಾಜಕಾರಣ ಮಾಡ್ತಾ ಇರೋದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಡೆವಲಪ್ ಆಗಿರೋದು ಯಾರಿಂದ? ಮೋದಿಯವರೇ ಮಾಡುತ್ತಾನೆ. ಮೋದಿಯವರ ಹೆಸರಿಡೋದ್ರಿಂದ ತಪ್ಪೇನಿದೆ? ಈಗ ಇಡೀ ಭಾರತದಲ್ಲಿ ಕ್ರೀಡೆ ಬಗೆಗೆ ಶಕ್ತಿ ತುಂಬ್ತಾ ಇದ್ದವರು ಇದುವರೆಗೂ ಯಾರು ಇದ್ರ? ಮೋದಿಯವರೇ ತಾನೆ. ಮೋದಿಯವರು ಹೆಸರಿಟ್ಟಿರೋದು ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗುತ್ತೆ, ತಪ್ಪೇನಿದೆ? ಅದು ರಾಜಕಾರಣ ಬಿಡಿ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿಕ್ಕೆ. ಇನ್ನೂ ತುಂಬ ಶುರುವಾಗುತ್ತೆ, ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭವಿಷ್ಯ BJP ಭವಿಷ್ಯನೇ, ಇನ್ನೇನಿಲ್ಲ. ಇನ್ನು 25 ವರ್ಷ ಕರ್ನಾಟಕದಲ್ಲಿ ಯಾರು ಈ BJP ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ಅದಕ್ಕೆ ಬಂದಿರೋದು ಈ ಪಕ್ಷಕ್ಕೆ. ಶಕ್ತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಓಪನ್ ಆಗಿದೆ. ಅದು ಮಂಡ್ಯದಲ್ಲಿ JDS ಕಾಂಗ್ರೆಸ್ ಭದ್ರಕೋಟೆ ಆಗಿದೆ. ಆದರೆ ಈ ದಿನ ಕಮಲ ಹರಿದಾಡುತ್ತೆ. ನಾವು ದಯವಿಟ್ಟು ತಾವೆಲ್ಲ ಬಂದು ಇನ್ನೂ ಹೆಚ್ಚಿನ 4 ಶಾಸಕರನ್ನ ಗೆಲ್ಲಿಸಬೇಕು, ಅಲ್ಲಿ ಒಂದು ಶಕ್ತಿಯನ್ನ ತುಂಬಬೇಕು. ಬೆರಳು ಹೇಳಿಕೆಯಲ್ಲಿ ಗೆಲ್ತಾ ಇದ್ದು ನಮ್ಮ ಗ್ರಾಮ ಪಂಚಾಯತ್ ಗುರುಗಳಿಗೆ ಈ ಸಾರಿ 910 KR 15 ಪಂಚಾಯತಿಗಳು ಆಫೀಷಿಯಲ್